ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕುದ್ರೋಡಿಯಲ್ಲಿರುವ ನಾರಾಯಣಗುರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭವು ಕಾಲೇಜಿನ ದಾಮೋದರ್ ಆರ್ ಸುವರ್ಣ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರಿನ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಹರಿರಾಮ್ ಶಂಕರ್ ಐಪಿಎಸ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನೀವು ಬಡವರಿರಬಹುದು, ಶ್ರೀಮಂತರಿರಬಹುದು, ಯಾವುದೇ ಕೋರ್ಸ್ ಕಲಿತಿರಬಹುದು, ಮಾರ್ಕ್ಸ್ ಎಷ್ಟೇ ಇರಬಹುದು, ಅದು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮುಖ್ಯವಾಗುವುದಿಲ್ಲ. ಒಮ್ಮೆ ನಾವು ಜೀವನದಲ್ಲಿ ಏನು ಮಾಡಬೇಕು ಎಂದು ನಿರ್ಧಾರ ಮಾಡುತ್ತೀರೋ ಅದಕ್ಕೆ ಸತತ ಪ್ರಯತ್ನ ಮಾಡಬೇಕು, ಆಗ ಯಶಸ್ಸು ಸಾಧಿಸಬಹುದು ಎಂದು ಹೇಳಿದರು. ನೀವು ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರ್ಬೋದು, ನೀವು 10th ಸ್ಟ್ಯಾಂಡರ್ಡಲ್ಲಿ ಒಳ್ಳೆ ಮಾರ್ಕ್ಸ್ ಮಾಡಿರೋರು ಇರ್ಬೋದು, ತುಂಬ ಕಡಿಮೆ ಮಾರ್ಕ್ಸ್ ಜಸ್ಟ್ ಪಾಸ್ ಆಗಿದ್ದವ್ರು ಇರ್ಬೋದು, ನಿಮ್ಮ ಇಂಗ್ಲೀಷ್ ಪರಿಜ್ಞಾನ ಚೆನ್ನಾಗಿರಬಹುದು, ಕಡಿಮೆ ಇರಬಹುದು, ಇದು ಯಾವುದೂ ಮ್ಯಾಟ್ರ್ ಆಗಲ್ಲ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ. ಈ ಎಕ್ಸಾಮಿನೇಷನ್ ಒಂದು ಬ್ಯೂಟಿಫುಲ್ ವಿಷಯ ಏನಂದರೆ, ನೀವು IIT-ಇಂದ ಪಾಸ್ಔಟ್ ಆಗಿದ್ದ ಇಲ್ಲ IIM ಇಂದ ಪಾಸ್ಔಟ್ ಆಗಿದ್ದ ಇಂಜಿನಿಯರ್ ಆಗಲಿ ಗ್ರ್ಯಾಜುಯೇಟ್ ಆಗಲಿ, ನೀವು ಯಾರು ಹೆಸರು ಕೇಳದೇ ಇರುವಂಥ ಒಂದು ಕಾಲೇಜಿಂದ ಪಾಸ್ ಆಗಿದ್ದವ್ರು ಆಗಿರ್ಬೋದು, ನೀವೆಲ್ಲರೂ ಈ ಎಕ್ಸಾಮ್ ಸ್ಟಾರ್ಟ್ ಆಗುವಾಗ ಒಂದೇ ಸ್ಟಾರ್ಟಿಂಗ್ ಲೈನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಸೇಮ್ ಸ್ಟಾರ್ಟಿಂಗ್ ಲೈನಿಂದ. ಸೊ ಅದರಿಂದ ಏನಾಗ್ತದೆ, ನೀವು ಎಲ್ಲಿ ಮುಟ್ತೀರಿ, ಎಲ್ಲಿ ಏನು ಅಚೀವ್ ಮಾಡ್ತೀರಿ, ಅದು ಬರೀ ನೀವು ಅಲ್ಲಿಂದ ಎಷ್ಟು ಮುಂದೆ ಹೋಗ್ಲಿಕ್ಕೆ ರೆಡಿ ಇದ್ದೀರಿ ಅದರ ಮೇಲಿದೆ. ದಕ್ಷಿಣ ಕನ್ನಡ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಗಂಗಾಧರ್ ಆಳ್ವ ಕೆಎನ್ ಅವರು ಮಾತನಾಡಿ, ಇಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಸಮಾಜದ ಅನೇಕ ಸಾಧಕರ ಸಾಧನೆಯಿಂದ ಪ್ರೇರಣೆಯಾಗಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಸ್ಪಷ್ಟವಾದ ಗುರಿ ಇರಬೇಕು, ಉದ್ದೇಶವಿರಬೇಕು ಮತ್ತು ಇದನ್ನ ಈಡೇರಿಸಲು ಸತತ ಪ್ರಯತ್ನವನ್ನ ಮಾಡಬೇಕು ಎಂದು ಹೇಳಿದರು. ಈ ನಾರಾಯಣಗುರು ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಕೂಡ ಪೊಲೀಸ್ ಅಧಿಕಾರಿಗಳಾಗಿ ಬಂದರೆ ಬಹುಶಃ ನವೀನ್ ಚಂದ್ರ ಸುವರ್ಣ ಅವರಿಗೆ ತುಂಬಾ ಸಂತೋಷ ಆಗಬಹುದು. ಅವರು ಕಟ್ಟಿದಂತಹ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಯನ್ನು ಮಾಡಿದರು. ಖಂಡಿತವಾಗಿಯೂ ನೀವು ಅಂತಹ ಸಾಧನೆಯನ್ನು ಇಂತಹ ವ್ಯಕ್ತಿಗಳಿಂದ ಪ್ರೇರಣೆಯನ್ನು ಪಡೆದು ಮಾಡಬೇಕು. ಅದು ಖಂಡಿತವಾಗಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಉಂಟು. ನಮಗೆ ಒಂದು ಸ್ಪಷ್ಟವಾದ ಉದ್ದೇಶ ಬೇಕು, ಸ್ಪಷ್ಟವಾದ ಗುರಿ ಬೇಕು. ಆ ಗುರಿಯನ್ನು ಈಡೇರಿಸಲಿಕ್ಕೆ ಸತತ ಪ್ರಯತ್ನ ಬೇಕು. ಸುಮ್ಮನೆ ಒಮ್ಮೆ ಕೇಳಿಕೊಂಡು ಆಚೆ ಹೋದರೆ ಸಾಗುವುದಿಲ್ಲ. ನಿಮಗೆಲ್ಲರಿಗೂ ಕೂಡ ಈ ಪ್ರಾಯದಲ್ಲಿ ಹುಡುಗರಿಗೆ ಕ್ರಿಕೆಟ್ ಆಟಗಾರ ಅಂತ ಹೇಳಿದ್ರೆ ತುಂಬಾ ಇಷ್ಟ. ನೀವು ಹೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸಚಿನ್ ತೆಂಡೂಲ್ಕರ್ ಅವರು ನೀವು ನೋಡಿರಬಹುದು. ಅವರು ಆಟಗಾರ, ಆದರೆ ಅಷ್ಟೇ ಸತತವಾದ ಪ್ರಯತ್ನದಿಂದ ಅವರು ಯಶಸ್ವಿಯಾಗಿದ್ದಾರೆ. ನಾರಾಯಣಗುರು ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ನವೀನ್ ಚಂದ್ರ ಡಿ ಸುವರ್ಣ ಅವರು ಮಾತನಾಡಿ, ಇಂದು ವಿದ್ಯಾರ್ಥಿಗಳಿಗೆ ಸಂತಸದ ದಿನ. ಇದು ಇಂದಿಗೆ ಮಾತ್ರ ಸೀಮಿತವಾಗಬಾರದು. ನಿರಂತರವಾಗಿ ವಿದ್ಯಾರ್ಥಿಗಳು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಹೋದಾಗ ಮಾತ್ರ ಈ ವಿದ್ಯಾರ್ಥಿ ಸಂಘದ ಪ್ರಯೋಜನವಾಗುತ್ತದೆ ಎಂದು ಹೇಳಿದರು. ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಬಹಳಷ್ಟು ಸಂತೋಷ ಸಂಭ್ರಮದ ದಿನ. ಆದರೆ ಈ ಸಂತೋಷ ಸಂಭ್ರಮ ಕೇವಲ ಒಂದು ಉದ್ಘಾಟನಾ ಸಭೆಗೆ ಮಾತ್ರ ಮೀಸಲಾಗದೆ ಸತತವಾಗಿ ಚಟುವಟಿಕೆಗಳನ್ನು ರೂಢಿಸಿಕೊಂಡು ಮುಂದೆ ಬಂದರೆ ಮಾತ್ರ ಈ ವಿದ್ಯಾರ್ಥಿ ಸಂಘದ ಪ್ರಯೋಜನ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಾಲೇಜು ಈಗ ನಾವು ವಿದ್ಯಾರ್ಥಿ ಸಂಘ ಅಂತ ಹೇಳ್ತೇವೆ, ಅದು ಕಾಲೇಜು ಸಂಸತ್ ಪಾರ್ಲಿಮೆಂಟ್. ಇದು ನಾಯಕತ್ವ ತರಬೇತಿಗೆ ಒಂದು ವೇದಿಕೆ. ಇಲ್ಲಿ ಜೀವನದಲ್ಲಿ ನಾವು ವಿದ್ಯಾರ್ಥಿ ಸಮಯದಲ್ಲಿ ನಾವು ಪಾಠ ಕಲಿಯುತ್ತೇವೆ. ಇದೇ ವೇಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದ್ರು. ಸಂಸ್ಥೆಯ ಧ್ಯೇಯ ಉದ್ದೇಶಗಳಿಗೆ ಬದ್ಧನಾಗಿ ಕಾಲೇಜಿನ ನಿಯಮಾವಳಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ವಿದ್ಯಾಸಂಸ್ಥೆಯ ಘನತೆಗೆ
ಈ ಸಂದರ್ಭ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮಪಾಲಕರಾದ ಕೇಶವ್ ಬಂಗೇರಾಪಿ, ಪ್ರಾಂಶುಪಾಲರಾದ ರೇಣುಕಾ ಅರುಣ್, ನಾರಾಯಣಗುರು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ವಸಂತ್ ಕುಮಾರ್, ನಾರಾಯಣಗುರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಜಯ್, ಜೊತೆ ಕಾರ್ಯದರ್ಶಿ ಮಮತಾ, ಅಧ್ಯಕ್ಷೆ ಸೃಷ್ಟಿ ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, ವಿ4 ನ್ಯೂಸ್, ಮಂಗಳೂರು.